ಮಂಗಳೂರಿನ ಕುಂಟಿಕನ ಬಳಿ ಲೋಹಿತ್ ನಗರದಲ್ಲಿ ತಡೆಗೋಡೆಯೊಂದು ಕುಸಿದ ಪರಿಣಾಮ ಮಣ್ಣಿನಡಿ ಸಿಲುಕಿ ಉರುವ ಅಶೋಕ್ ನಗರ ನಿವಾಸಿ 65ರ ಹರೆಯದ ಕಾರ್ಮಿಕ ಆಂಟನಿ ಮಸ್ಕರೇನಸ್ ಎಂಬವರು ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಕದ್ರಿ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿ ಕಾರ್ಯಾಚರಣೆಯನ್ನು ನಡೆಸಿ ಗಾಯಾಳುವನ್ನು ರಕ್ಷಿಸಲು ಯತ್ನಿಸಿದರೂ ಕೂಡ ಅವರನ್ನ ಉಳಿಸಲಾಗಲಿಲ್ಲ. ಇಲ್ಲಿನ ತಡೆಗೋಡೆ ಕಾಮಗಾರಿಯನ್ನ ಸೆಂಟೋ ನಿನರ್ ಎಂಬವರು ಗುತ್ತಿಗೆಯನ್ನು ವಹಿಸಿಕೊಂಡಿದ್ರು. ಆಂಟನಿ ಮಸ್ಕರೇನಸ್ ಸಹಿತ ಇತರ 4 ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ರು. ಗುರುವಾರ ಬೆಳಿಗ್ಗೆ ಕೆಲಸವನ್ನ ಮಾಡ್ತಾ ಇದ್ದಾಗ ಆವರಣ ಗೋಡೆ ಏಕಾಏಕಿ ಕುಸಿದಿದ್ದು ಆಂಟನಿ ಮಣ್ಣಿನಡಿ ಸಿಲುಕಿಕೊಂಡಿದ್ದಾರೆ. ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿಯನ್ನು ನೀಡಲಾಗಿದ್ದು ಅವರು ಆಗಮಿಸಿ ಹೊರತೆಗೆಯುವಷ್ಟರಲ್ಲಿ ತೀವ್ರವಾಗಿ ಅಸ್ವಸ್ಥಗೊಂಡಿದ್ರು. ಬಳಿಕ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿದ್ದಾರೆ. ಕಾಮಗಾರಿ ನಿರ್ವಹಿಸಲಾಗುತ್ತಿದ್ದ ಜಾಗದ ಮೇಲ್ಭಾಗದಲ್ಲಿ ಮನೆಯೊಂದಿದ್ದು ಕಳೆದ ವರ್ಷ ಮಳೆಗಾಲದಲ್ಲಿ ಅದು ಜರಿದಿದ್ದ ಹಿನ್ನೆಲೆಯಲ್ಲಿ ಆವರಣ ಗೋಡೆ ನಿರ್ಮಿಸಲು ಕಾಮಗಾರಿಯನ್ನು ನಡೆಸಲಾಗ್ತಾ ಇತ್ತು. ಆವರಣ ಗೋಡೆ ನಿರ್ಮಾಣಕ್ಕೆಂದು ಅಳತೆ ಮಾಡ್ತಾ ಇದ್ದಾಗ ಗೋಡೆ ಜರಿದು ಬಿದ್ದಿದೆ. ಸನಿಹದಲ್ಲೇ ಇದ್ದ ಆಂಟನಿ ಅದರಡಿ ಸಿಲುಕಿಕೊಂಡಿದ್ರು.